ಪುತ್ತೂರಿನ ಬನ್ನೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಮಂಜೂರುಗೊಂಡ ಸ್ಥಳದಲ್ಲಿ ಸೀಫುಡ್ ಪಾರ್ಕ್ ನಿರ್ಮಾಣ ಮಾಡಲು ಮುಂದಾಗ್ತಾ ಇರುವುದು ಜನರ ಆರೋಗ್ಯದ ಹಕ್ಕನ್ನು ಕಸಿಯುವ ಪ್ರಯತ್ನವಾಗಿದ್ದು, ಇದು ಶಾಸಕರಿಗೆ ಮತ್ತು ಸಂಸದರಿಗೆ ಮತ ನೀಡಿದ ಜನರಿಗೆ ದ್ರೋಹ ಬಗೆಯುವ ಕೆಲಸವಾಗಿದೆ. ತಕ್ಷಣವೇ ಈ ಯೋಜನೆಯನ್ನು ಕೈಬಿಟ್ಟು ಬನ್ನೂರಿನಲ್ಲಿ ಸಮಾನ ಮನಸ್ಕ ಸಂಘಟನೆಗಳ ಸಹಯೋಗದಲ್ಲಿ ಪುತ್ತೂರು ಚಲೋ ಬನ್ನೂರು ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಎಚ್ಚರಿಸಿದ್ದಾರೆ. ಸರ್ಕಾರಿ ವೈದ್ಯಕೀಯ ಕಾಲೇಜು ನಿರ್ಮಾಣಕ್ಕೆ ಮೀಸಲಾಗಿಟ್ಟಂತಹ ಸ್ಥಳದಲ್ಲಿ ಇದೀಗ ಸೀಫುಡ್ ಪಾರ್ಕ್ ಮಾಡಲು ಹೊರಟಿರುವುದನ್ನು ವಿರೋಧಿಸಿ ಸರ್ಕಾರಿ ಆಸ್ಪತ್ರೆ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಪುತ್ತೂರಿನ ಗಾಂಧಿ ಕಟ್ಟೆಯ ಬಳಿಯಲ್ಲಿ ಸ್ಥಳೀಯರು ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ಸಹಯೋಗದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸರ್ಕಾರಿ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ಮೀಸಲಿರಿಸಿದ ಜಾಗದಲ್ಲಿ ಸೀಫುಡ್ ನಿರ್ಮಾಣ ಮಾಡುವ ವಿಚಾರದಲ್ಲಿ ಜಿಲ್ಲೆಯ ಖಾಸಗಿ ಮೆಡಿಕಲ್ ಕಾಲೇಜುಗಳ ಪಿತೂರಿ ಇದೆ. ಇವರ ಲಾಬಿಗೆ ಮಣಿದಿರುವ ಇಲ್ಲಿನ ಶಾಸಕರು ಮತ್ತು ಸಂಸದರು ತಮ್ಮ ಹಿತಾಸಕ್ತಿಯು ಪ್ರಶ್ನಾರ್ಹವಾಗಿದೆ. ಶಾಸಕರಿಗೆ ಸಂಸದರಿಗೆ ಇಚ್ಛಾಶಕ್ತಿ ಇದ್ದಲ್ಲಿ ಬನ್ನೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪಿಸಬೇಕು. ಇದು ಜಿಲ್ಲೆಯ ಜನರ ಬೇಡಿಕೆಯಾಗಿದೆ. ಇಲ್ಲಿ ಕಾಲೇಜು ಸ್ಥಾಪಿಸಿ ಅದಕ್ಕೆ ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡಿದ ದಾರ್ಶನಿಕರಾದ ಸಂತ ನಾರಾಯಣ ಗುರುಸ್ವಾಮಿ ಅವರ ಹೆಸರನ್ನು ಇಡಬೇಕು ಅಂತ ಆಗ್ರಹಿಸಿದರು. ದಕ್ಷಿಣ ಕನ್ನಡದ ಜಿಲ್ಲಾಡಳಿತ, ಜಿಲ್ಲಾದ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು ಒಟ್ಟು ಸೇರಿ ಐಕ್ಯ ಮೀಸಲಾದ ರೀತಿಯ ಜಾಗ ರಾತ್ರೋರಾತ್ರಿ ನನಂಜಕ್ಕೆ ಹಸ್ತಾಂತರ ಮಲ್ಪರ ಪ್ರಯತ್ನ ಮಲ್ಪೇರು ಬಂದಾಗ ಮುಗುಲ್ನ ನಿಜವಾಯಿನಂತೆ ರಾಜಕೀಯವಾಯಿನಂತೆ ತಿಳುವಳಿಕೆ ಅಥವಾ ನನ್ನ ಜನಕ್ಕೆಲ್ಲ ಪರವಾದ ಮಂಚಿನ ಪದ್ಧತಿ ದಾದ ಪಂದ ಮಂಚಿನ ಅನುಮಾನಗಳು ಎಂಕುಲು ಎಂಕಿ ನೆಟ್ಟು ಬಹಳ ಪ್ರಧಾನವಾದ ಅನುಮಾನ. ಈ ಹೋರಾಟಗಳು ಶುರುವಾಗಿರುವುದೇ ನಮ್ಮ ಜಿಲ್ಲೆದ ಸಂಸದರ ಬಗ್ಗೆ ಶಾಸಕರನ್ನ ಒಂದು ಪ್ಲಾನ್ ಮಾಡುವುದಿಲ್ಲ, ತಪ್ಪಾಯಿರೋದು ಒಂದಿಲ್ಲ ಬಂದ. ಹೋರಾಟದಲ್ಲಿ ಸರ್ಕಾರಿ ಆಸ್ಪತ್ರೆ ಉಳಿಸಿ ಹೋರಾಟ ಸಮಿತಿ ಸಂಚಾಲಕ ಕಾವು ಹೇಮನಾಥ ಶೆಟ್ಟಿ, ವಿವಿಧ ಪಕ್ಷ ಹಾಗೂ ಸಂಘಟನೆಗಳ ಮುಖಂಡರಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ, ಅಶ್ರಫ್ ಕಲ್ಲೇಗ, ರವಿಕಿರಣ್ ಪುಣಚ, ಶ್ರೀಧರ್ ಶೆಟ್ಟಿ ಬೈಲಗುತ್ತು, ಶಿವಣ್ಣಗೌಡ ಇಡ್ಯಾಡಿ, ಗಿರಿಧರ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು.